ಉತ್ತರ ಪ್ರದೇಶದ ಲಕ್ನೋದಲ್ಲಿ 2.5 ವರ್ಷದ ಹೆಣ್ಣು ಮಗುವಿನ ಅತ್ಯಾಚಾರ ಮಾಡಿದ್ದ ಆರೋಪಿಯು ಪೊಲೀಸರ ಎನ್ಕೌಂಟರ್ಗೆ ಸಿಕ್ಕು ಹತನಾಗಿದ್ದಾನೆ. ಈ ದೀಪಕ್ ವರ್ಮಾ ಎಂಬ ಅತ್ಯಾಚಾರಿಯ ಸುಳಿವು ನೀಡುವವರಿಗೆ ಪೊಲೀಸ್ ಇಲಾಖೆಯು 1 ಲಕ್ಷ ರೂಪಾಯಿ ಬಹುಮಾನ ಘೋಷಣೆ ಮಾಡಿತ್ತು. ಶುಕ್ರವಾರ ಬೆಳಿಗ್ಗೆ ಲಕ್ನೋದ ಆಲಂಬಾಗ್ ಪ್ರದೇಶದಲ್ಲಿ ಆರೋಪಿಯು ಪೊಲೀಸರ ಕಣ್ಣಿಗೆ ಬಿದ್ದಿದ್ದಾನೆ. ತಪ್ಪಿಸಿಕೊಳ್ಳಲು ನೋಡಿದಾಗ ಎನ್ಕೌಂಟರ್ ಮಾಡಲಾಗಿದೆ ಎಂದು ಉಪ ಪೊಲೀಸ್ ಆಯುಕ್ತ ಆಶೀಶ್ ಶ್ರೀವಾತ್ಸವ ತಿಳಿಸಿದ್ದಾರೆ. ಇಲ್ಲಿನ ಮೆಟ್ರೋ ನಿಲ್ದಾಣದ ಅಡಿ ವಾಸಿಸುವ ಕುಟುಂಬವೊಂದರ ಸಣ್ಣ ಹೆಣ್ಣಿನ ಮೇಲೆ ಗುರುವಾರ ಅತ್ಯಾಚಾರ ನಡೆದು ದೊಡ್ಡ ಗದ್ದಲವಾಗಿತ್ತು. ಪೋಷಕರು ಆಲಂಬಾಗ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಗುರುವಾರ ಮುಂಜಾವ 3 ಗಂಟೆ ಸುಮಾರಿಗೆ ಬಿಳಿ ಸ್ಕೂಟರ್ನಲ್ಲಿ ಬಂದ ವ್ಯಕ್ತಿ ದುಷ್ಕೃತ್ಯ ನಡೆಸಿರುವುದು ಸಿಸಿಟಿವಿ ನೋಟಗಳಿಂದ ಗೊತ್ತಾಗಿದೆ. ಸಂಜೆ ಆರೋಪಿಯನ್ನು ಪತ್ತೆ ಮಾಡಿದಾಗ ಆತ ಪರಾರಿಯಾಗಿದ್ದ. ಆಗ ತಲೆಗೆ ಲಕ್ಷ್ಯ ಘೋಷಿಸಲಾಗಿದ್ದು, ಶುಕ್ರವಾರ ಬೆಳಿಗ್ಗೆ ಮತ್ತೆ ಕಾಣಿಸಿ ಓಡಲು ಯತ್ನಿಸಿ ಪೊಲೀಸರ ಗುಂಡಿಗೆ ಬಲಿಯಾಗಿದ್ದಾನೆ. ಕಿಂಗ್ ಜಾರ್ಜ್ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಆಸ್ಪತ್ರೆಯಲ್ಲಿ ಬಾಲಕಿಯು ಚಿಕಿತ್ಸೆ ಪಡೆಯುತ್ತಿದ್ದಾಳೆ.